ಏನಪ್ಪಾ ಅಂದೆ, ಏನಿಲ್ಲ ನಿಮ್ಮನ್ನ ನಾವು ಜೈಲಿನಿಂದ ಬಿಡುಗಡೆ ಮಾಡ್ಬೇಕಂತ ಮಾಡೀವಿ, ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ. ಏನಂತ ಬರೆದು ಕೊಡ್ಲಿ ಅಂದ. ಏನಿಲ್ಲ, ನಾನು ನರಬಲಿ ಕವನದೊಳಗೆ ರಾಜದ್ರೋಹದ ಮಾತಾಡಿಲ್ಲ, ಅದಕ್ಕೆ ದಯಮಾಡಿ ನಾನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ. ನಾಂದೆ ನೋಡ್ರಿ, ನಾನು ಹಿಡ್ಕೊಂಡು ಹೋಗೋ ಮುಂದೆ ನಾ ಹೇಳಿದೆ, ಒಂದು ಕವನ ತಪ್ಪರ್ಥ ಮಾಡಿಕೊಂಡು ಬಡ ಮಾಸ್ತರ್ ಜೈಲಿಗೆ ಹಾಕುದು ಅನ್ಯಾಯ ಅಂತ. ನೀವೇನಂದ್ರಿ, ಅದೆಲ್ಲ ನಮಗೆ ಗೊತ್ತಿಲ್ಲ ಅಂದ್ರಿ. ಹೆಂಗ್ ಗೊತ್ತಿಲ್ಲ ಅಂದ್ರಲ್ಲ, ಹಂಗ ಬಿಡ್ರಿ, ನಾ ಏನು ಬರೆದು ಕೊಡುದಿಲ್ಲ. ಅವ್ರಂದ್ ಇಲ್ಲ, ಒಬ್ಬ ಜೈಲಿನಿಂದ ಕೈದಿನ ಹೊರಗೆ ಬಿಡ್ಬೇಕಂದ್ರೆ ಬರೆಸ್ಕೊಂಡು ಬಿಡೋ ಪದ್ಧತಿ ಅದ, ಅದಕ್ಕೆ ಬರೆದು ಕೊಡ್ರಿ ಅಂದ. ಅಂದೆ, ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ. ಏನು ಅಂದ, ಈ ಕವನ ಬರೆದವ ಬೇಂದ್ರೆ ಮಾಸ್ತರ್ ಅಲ್ಲ, ಅಂಬಿಕಾ ತನಯ್ಯ ದತ್ತ. ಅವ ತಪ್ಪು ಮಾಡಿದ್ರೆ ಅವನ್ ಕರ್ಕೊಂಬ ಜೈಲಿಗೆ ಹಾಕ್ಬೇಕಂತ. ನೀವೇನ್ ಮಾಡಿದ್ರಿ, ಬಡ ಮಾಸ್ತರ್ನ ಕರ್ಕೊಂಡು ಜೈಲಿಗೆ ಹಾಕಿರಿ. ಈಗ ಅದ್ರಾಗ ತಪ್ಪದ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನಾ ಯಾರು? ನನಗೆ ಹೇಳಲಿಕ್ಕೆ ಬರಂಗಿಲ್ಲ, ನಾ ಬರೆದು ಕೊಡುದಿಲ್ಲ ಅಂತ ಪಂಚಾಯಿತಿ ಆಗಿ. ಅದಕ್ಕೆ ಅವ್ರು ಏನ್ ಮಾಡಿದ್ರಿ ಅಂದ್ರೆ, ಮುಗರದ ಧಾರವಾಡದ ಹತ್ರ ಒಂದು ಸುಂದರವಾದಂತ ಹಳ್ಳಿ ಅದ ಮುಗದ್ ಅಂತ, ಅಲ್ಲೇ ನಾನು ನಜರ್ ಕೈದಿ ಅಂತ ಹೇಳ್ರು. ನಜರ್ ಕೈದಿ ಅಂದ್ರೆ ನಾ ಎಲ್ಲಿ ಬೇಕಲ್ಲ ಅಡ್ಡಾಡಬಹುದು, ಒಬ್ಬ ಪೊಲೀಸ್ ನನ್ನ ಜೋಡಿ ಇರ್ತಾನೆ. ಅತಿ ಸುಂದರವಾದಂತ 16 ಕವನಗಳನ್ನ ಅಲ್ಲೇ ಬರೆದಿದ್ದೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಇವೆಲ್ಲ ಮುಂದೆ ನನ್ನ ನಾದಲೀಲೆ ಕವನ ಸಂಗ್ರಹದೊಳಗೆ ಪ್ರಕಟ ಆಗ್ಯಾವ. ನನ್ನ ಜೀವನ ಅಂದ್ರೆ ನಾದಲೀಲೆ ಇದ್ದಂಗೆ, ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರೀ ಭಾವಗೀತೆ. ಹಿಂಗಾಗಿದ್ದಕ್ಕೆ ಮುಂದೆ 10 ವರ್ಷ ನೌಕರಿ ಕೊಡಬಾರ್ದು ಅಂತ ಗೌರ್ಮೆಂಟ್ದಿಂದ ಆದೇಶ ಆಗಿತ್ತು. 1947 ಆ ಕಾಯ್ದೆ ಸಡ್ಲಾತ. ಅವಾಗ ಗದಗಿನ ಸಮಿತಿ ಹೈಸ್ಕೂಲ್ನವರು ಒಂದು ಪ್ರೌಢಶಾಲಾ ಶುರು ಮಾಡಿದ್ರು. ಅವಾಗ ನನ್ನಲ್ಲಿ ಹೆಡ್ ಮಾಸ್ತರ್ ಅಂತ ನೇಮಕ ಮಾಡಿದ್ರು. ನಾನು ಸಂಸಾರ ಸಮೇತನಾಗಿ ಗದಗಿಗೆ ಬಂದೆ. ಇನ್ನೂ ನನ್ನ ನೌಕರಿಗೆ ಸೇರಿ 1 ವರ್ಷ ಆಗಿದ್ದಿಲ್ಲ. ಬೆಳವಡಿಯಿಂದ ಒಂದು ಪತ್ರ ಬಂತು. ಬೆಳವಡಿ ಸಾಹಿತ್ಯ ಪ್ರಿಯರ ಊರು. ಅವರು ಅದರಾಗ ಬರೆದಿದ್ರು, ನಾವು ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇವಿ, ಮೈಸೂರಿಂದ BM ಶ್ರೀಕಂಠಯ್ಯನವ್ರು ಬರ್ಲಿಕ್ಕತ್ತಾರ, ತಾವು ಬರಬೇಕು ಅಂತ. ನನಗೆ ಭಯಂಕರ ಖುಷಿ ಆಗಿಬಿಡ್ತು. ಬಡ ಬಡ ಸಾಲಿಗೆ ಹೋದೆ, 1 ದಿವಸದ ರಜಾ ಚೀಟಿ ಬರೆದಿಟ್ಟೆ, ಕಾರ್ಯಕ್ರಮ ವೈಭವ ಪೂರ್ಣವಾದಂತ ಕಾರ್ಯಕ್ರಮ ಆಯ್ತು. ಒಬ್ರು ಕವನ ಓದಿದ್ರು, ಕತಿ ಹೇಳಿದ್ರು, ಹಾಡು ಹಾಡಿದ್ರು. ಇನ್ನೇನಪ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಲ್ಲಿಕತ್ತಿದ್ದೆ. ಊರಿನ ಮಂದಿ ಮತ್ ನನ್ನ ಹತ್ರ ಬಂದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಾಳೆ ನಾವು ಎಲ್ಲಾ ಕವಿಗಳಿಗೆ 21 ಎತ್ತಿನ ಜೋಡಿ ಹುಡಿದ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಮಾಡೀವಿ, ನಾಳಿನ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದ್ರು. ಅವ್ರ ಪ್ರೀತಿ ವಿಶ್ವಾಸಕ್ಕೆ ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ. ಅವತ್ತು ಮರುದಿವ್ಸನು ಇದ್ಕೊಂಡು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲಾ ಜೋಡಿ ಮಾತಾಡಿ ಬರ್ಬೇಕಂದ್ರೆ ಮನೆಗೆ ಬರೋ ತನಕ ರಾತ್ರಿ 11 ಆಗಿದೆ. ನಾವು ಬಂದ್ಕೊಳ್ಳ ನಾನು ಹೇಳ್ತೇವೆ, ಎಲ್ರಿ ಕಾರ್ಯಕ್ರಮ ಬಹಳ ಚಲೋ ಆತಂತ ಊರಿನ ಮಂದಿ ಎಲ್ಲ ಹೊಗಳಿಕ್ಕೆ ಹತ್ತಿದ್ರು. ಹಂಗ ಒಂದು ಲಕೋಟಿನೂ ತಂದು ಕೊಟ್ರು, ನಿಮ್ ಸಾಲಿಯಿಂದ ಒಂದು ಹುಡುಗ ತಂದು ಕೊಟ್ರು. ನಾ ಏನ್ ತಿಳಿದೆ, ಕಾರ್ಯಕ್ರಮ ಬಹಳ ಚಲೋ ಆಗ್ಯದ, ಅದಕ್ಕೆ ಹೊಗಳಿ ಬರದಾರ ಅಂತ ಹೊಡೆದು ನೋಡ್ತೇನೆ, ಬರಸ್ ಹಿಡಿದು ಬಡ್ದಂಗ ವಿನಾಕಾರಣ ನೌಕರಿಯಿಂದ ತೆಗೆದು ಬಿಟ್ಟಿದೆ. ಆವಾಗ ಧಾರವಾಡದ ಸಾಧನಿಕೇರಿ ನನ್ನ ಕೈ ಮಾಡಿ ಕರೀಲಿಕ್ಕೆ ಬಾ ಅಂತ. ಆವಾಗ ನಾವು ಬರೆದಂತ ಕವನ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನೆ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ ದಾರಿಗೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ, ನೋಟ ಸೇರದು ಯಾರಿಗೆ, ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರುಳು ಹಾಡಿದೆ, ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರುಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ ಆಡಿದೆ ಆಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಹೇಳು ಗೆಳೆಯ, ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ, ಬಾರೋ
ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ.